ಕ್ಷೇಮರ ಅಧ್ಯಕ್ಷೆಯಾದ ಶ್ರೀಮತಿ ಜ್ಯೋತಿ ಶೆಟ್ಟಿ ಅವರಿಗೆ ಮುಖ್ಯ ಅತಿಥಿಗಳಾಗಿ ಬಂದದ್ದು ಮಾತ್ರ ಅಲ್ಲ, ರಕ್ತದಾನವನ್ನು ಮಾಡುವ ಮೂಲಕ ಅವರಾಗಿರುವ ನಡೆದ ಡಾಕ್ಟರ್ ಶಭಾಶ್ವರ ಅವರಿದ್ದಾರೆ. ಅವರು ಕೂಡ ಅಸತೋ ಮಾ ಸದ್ಗಮಯ ತಮಸೋ ಮಾ ಜ್ಯೋತಿರ್ಗಮಯ ಮೃತ್ಯೋರ್ಮೃತಂಗಮಯ. ಓಂ ಶಾಂತಿ ಶಾಂತಿ ಶಾಂತಿ. ನಾವು ಅಗತ್ಯ ಇದ್ದಾಗ ಬಹಳ ತುರ್ತಾಗಿ ಓಡಿ ಬರ್ತೇವೆ. ನನಗೊಂದು ಎ ಪಾಸಿಟಿವ್ ಗ್ರೂಪ್ ಬೇಕು, ನನಗೊಂದು ಓ ಪಾಸಿಟಿವ್ ರಕ್ತ ಬೇಕು, ನಮ್ಮ ಸಂಬಂಧಿಕರು ಆಸ್ಪತ್ರೆಯಲ್ಲಿ ಅಡ್ಮಿಟ್ ಆಗಿದ್ದಾರೆ ಅಂಥೇಳಿ. ಆ ರಕ್ತಕ್ಕೆ ನಾವು ಓಡಿ ಬರುವಾಗ ಇರುವಂತಹ ಉತ್ಸಾಹ ರಕ್ತದಾನ ಮಾಡುವಾಗ ನಮ್ಮಲ್ಲಿ ಇರುವುದಿಲ್ಲ ಅಂಥೇಳಿ ನಾವು ಅದನ್ನು ಪೂರ್ತಿ ಮರೆತು ಬಿಟ್ಟಿರ್ತೇವೆ. ಈ ರಕ್ತ ಅನ್ನುವಂಥದ್ದು ನಮ್ಮ ದೇಹದಲ್ಲಿ ನಿರಂತರವಾಗಿ ಅದು ಉತ್ಪಾದನೆ ಆಗ್ತಾ ಇರ್ತದೆ. ಸೊ ಅದನ್ನು ಹಾಗೆ ಬಿಟ್ಟರೆ ಅದಲ್ಲೇ ನಿರರ್ಥಕ ಆಗ್ತದೆ. ಸೊ ಇದರಲ್ಲಿ ನಾವು ಕೈಯಿಂದ ಏನು ಖರ್ಚು ಮಾಡೋದು ಬೇಡ. ನಾವು ಯಾವಾಗಲೂ ಆಹಾರ ತಿಂತಾ ಇರ್ತೇವೆ. ಸೊ ಅದರಿಂದಾಗಿ ಅದು ತನ್ನಿಂತಾನೇ ಉತ್ಪತ್ತಿ ಆಗ್ತಾ ಇರ್ತದೆ. 1 ಯೂನಿಟ್ ರಕ್ತವನ್ನು ಕೊಡೋದ್ರಿಂದ 3 ಜೀವಗಳನ್ನು ನಾವು ಉಳಿಸ್ಬೋದು. ಸೊ ಇದರಿಂದಾಗಿ ಏನಾಗ್ತದೆ ಅಂತ ಕೇಳಿದರೆ ನಾವು ಬಹಳ ಸುಲಭವಾಗಿ ಒಂದು ಸಮಾಜ ಸೇವೆ ಮಾಡಿದಾಗ ಆಗ್ತದೆ. ಸೊ ಇದಕ್ಕೆ ನಾವು ತುಂಬ ಕಷ್ಟಪಡುವ ಅಗತ್ಯ ಇಲ್ಲ. ಸೊ ಆದ್ದರಿಂದ ಭಾವನಾತ್ಮಕವಾಗಿ ನಾವು ಈ ರಕ್ತವನ್ನು ಕೊಟ್ಟಾಗ ಜೀವ ಉಳಿಸ್ತೇವೆ ಅನ್ನುವಂಥ ಭಾವನೆ ಹೇಗಿದೆಯೋ ಅದೇ ಥರ ಆರೋಗ್ಯಕ್ಕೆ ಕೂಡ ನಾವು ಅಷ್ಟು ರಕ್ತ ಕೊಟ್ಟದ್ರಿಂದಾಗಿ ನಮ್ಮ ಹೃದಯದಿಂದ ಅಷ್ಟು ಅರ್ಧ kg ತೂಕ ನಮ್ಮದು ಕಮ್ಮಿ ಆಯ್ತಲ್ಲ. ಸೊ ಅದಕ್ಕೆ ನಾವು ಸಂತೋಷ ಪಡಬೇಕು. ಸೊ ಆದ್ದರಿಂದ ಈ ದಿನ ನಾನು ಎಲ್ರಿಗೂ ಸಾರ್ವಜನಿಕರಿಗೆ ಕರೆ ಕೊಡೋದೇನು ಅಂದರೆ ರಕ್ತದಾನ ಮಾಡಿ ಜೀವ ಉಳಿಸಿ. ನಿರಂತರ ಅನುಭವ ಬರ್ತಾ ಇದೆ. ರಕ್ತ ಬೇಕು ಅಂತ ಕೂಡ ನನಗೆ ಕೊಡು, ನಾನು ಡಾಕ್ಟರ್ ಎಷ್ಟೋ ಮಂದಿ, 100 ಮಂದಿಗೆ ನಾವು ರಕ್ತವನ್ನು ಹೀಗೆ ಡಾಕ್ಟರ್ ಸಹಾಯದಿಂದ ಪೂರೈಸ್ತಾ ಇದ್ದೇವೆ. ಆದರೆ ರಕ್ತದಾನಕ್ಕೆ ಕರೆ ಕೊಟ್ಟಾಗ ಮಾತ್ರ ಬಹಳ ಸಂಖ್ಯೆ ಕಡಿಮೆ. ಇದು ನಾವು ಮನಗಂಡ ಸಾಧ್ಯ. ಇದು ಹೀಗೆ ಆಗಬಾರ್ದು ಅಂತ ನಮ್ಮ ಆಶೆ. ಮುಂದೆ ನಮ್ಮ ಲಯನ್ಸ್ ಕ್ಲಬ್ನ ಅಧ್ಯಕ್ಷತೆ ಜಗತ್ತಿನ ಶ್ರೇಷ್ಠ ದಾನಗಳಲ್ಲಿ ರಕ್ತದಾನ ಒಂದಂತೆ. ಸೊ ಇದು ಅವರು ಹೇಳಿದಾಗೆ ನಮಗಿದ್ರೆ ಅರ್ಥ ಆಗೋದು ನಮ್ಮ ಅಗತ್ಯತೆಗಳಿಗೆ ನಾವು ಯಾವ ಇದು ಮಾಡಿದಾಗ ಮಾತ್ರ ಅಂತ. ನಾನು JC ಸಂಘಟನೆಯಲ್ಲಿ ತೊಡಗಿಸಿಕೊಂಡವ. JC ಸಂಘಟನೆಯಲ್ಲಿ ಮೊದಲೊಂದು ಸ್ಲೋಗನ್ ಇತ್ತು, ನೀಡ್ ಬ್ಲಡ್ ಕಾಲ್ JCs ಅಂತ. ದುರದೃಷ್ಟವಶಾತ್ ಅದು ಎಲ್ಲಿ ತನಕ ಆಗಿತ್ತು ಅಂತ ಹೇಳಿದರೆ, ನಾವು ಸುಮಾರು ಸಲ ಬ್ಲಡ್ ಕೊಡ್ಲಿಕ್ಕೆ ಹೋಗ್ತದೆ, ಫೋನ್ ಮಾಡೋದು ಬ್ಲಡ್ ಬೇಕು ಅಂತ. ನಾವೆಲ್ಲರಿಗೂ ನಮ್ಮ ಸದಸ್ಯರಿಗೆ ಕಾಲ್ ಮಾಡೋದು, ಹೋಗುವಾಗ ಆ ಕುಟುಂಬ ನೋಡುವಾಗ ಅವರಲ್ಲಿ ಅವರ ರೂಮಿನಲ್ಲಿ ಒಳ್ಳೆ AC ರೂಮಿನಲ್ಲಿ ಕೂತು ಒಳ್ಳೆ 5 ಸ್ಟಾರ್ ಹೋಟೆಲ್ ಕೂತಾಗೆ ದೇ ಯೂಸ್ ಟು ಎಂಜಾಯ್ ಎವ್ರಿಥಿಂಗ್. ನನಗೊಮ್ಮೆ ಆಯಿತು, ನನಗೆ ಇವ್ರು ಯಾಕೆ ಬ್ಲಡ್ ಕೊಡಲಿಕ್ಕಿಲ್ಲ ಅಂತ. ಹೇಗೂ JC ಅವರು ಕೊಡ್ತಾರಲ್ಲ ಸರ್, ನಾವು ಯಾಕೆ ಕೊಡಬೇಕು ಅಂತ ಹೇಳುವಂಥದ್ದು. ಮನಸ್ಸಿನಲ್ಲಿ ಸ್ವಲ್ಪ ಜನರದೊಂದು ಭಾವನೆ ಇದೆ, ರಕ್ತ ಕೊಡುವವರು ಇವರು ಮಾತ್ರ, ನಮಗೆ ರಕ್ತ ಕೊಡಲಿಕ್ಕೆ ಇಲ್ಲ ಅಂತ ಹೇಳಿಕೊಂಡು. ರಕ್ತ ಕೊಟ್ಟರೆ ಇಂಥರ ಅನಾರೋಗ್ಯಕ್ಕೆ ಪೀಡಿತರಾಗ್ತೇವೆ ಅಂತ ಹೇಳುವಂಥದ್ದು ಕೂಡ ಒಂದು ಕೆಟ್ಟ ಭಾವನೆ ಇದೆ. ಅದೀಗ ಸ್ವಲ್ಪ ಕಮ್ಮಿ ಆಗ್ತಾ ಉಂಟು. ಆದರೆ ಈ ರಕ್ತದಾನ ಶಿಬಿರ ಮಾತ್ರ ಅಲ್ಲ, ರಕ್ತದಾನ ಶಿಬಿರದ ಬಗ್ಗೆ ಮಾಹಿತಿ ಕೊಡುವಂಥದ್ದು ಕೂಡ ಒಂದು ಕಾರ್ಯಕ್ರಮ ಮಾಡಬೇಕು. ಇದರಲ್ಲಿ ನಾವೊಂದು ಕೈ ಜೋಡಿಸ್ಲಿಕ್ಕೆ ಇದ್ದೇವೆ ಅಂತ ಹೇಳುವಂಥದ್ದು. ಒಬ್ಬರ ಜೀವ, ನಮ್ಮವರದೇ ಜೀವ ಅಂದ ಅತಿ ಅಗತ್ಯ ಇರುವಾಗ, ಅದರಲ್ಲಿ ಎಸ್ಪೆಷಲಿ ಕೆಲವು ಸ್ಪೆಷಲ್ ಗ್ರೂಪ್ಸ್, ಈ ನಮ್ಮ ರ್ಯಾರ್ ಗ್ರೂಪ್ಸಿಗೆಲ್ಲ ಆಗುವಾಗ ನಾವು ಪಡುವ ಕಷ್ಟ. ನಮ್ಮ ವಾಟ್ಸಪ್ ಗ್ರೂಪಲ್ಲಿ ಒಂದು ಸಕಾರಾತ್ಮಕ ಬೆಳವಣಿಗೆ ಹೇಳಿದ್ರಿ ಇದು. ಯಾಕೆಂತ ಹೇಳಿದರೆ ಇಂಥದ್ದು ಬ್ಲಡ್ ಬೇಕು, ನೆಗೆಟಿವ್ ಬ್ಲಡ್ಸ್ ಎಸ್ಪೆಷಲಿ ಬೇಕು ಅಂತ ಹೇಳಿದಾಗ ಅದಕ್ಕೆ ಪೂರಕವಾಗಿ ಸ್ಪಂದನೆ ಮಾಡುವರು. ಆ ನೆಗೆಟಿವ್ ಬ್ಲಡ್, ಆ ಕೆಲವು ರ್ಯಾರ್ ಗ್ರೂಪಿನ ಬ್ಲಡ್ಡಿನವರು ಸ್ವಲ್ಪ ಒಳ್ಳೆ ಮನುಷ್ಯರಾಗಿರ್ತಾರೆ, ಅವರು ಯಾವತ್ತಿಗೂ ತಯಾರಾಗಿರ್ತಾರೆ. ಹೀಗಿರುವಂಥದ್ದು. ಸೊ ಇಲ್ಲಿ ನೆರೆದಿರುವ ಮಕ್ಕಳಿಗೆ ಅಂತೇಳಿ ನನ್ನ ಸಂದೇಶ ಏನಂತ ಹೇಳಿದರೆ, ಮುಂದೆ ಬೆಳೆದಾದ ಮೇಲೆ ಸಮಾಜ ಸೇವೆ ಎಲ್ಲ ಕಡೆಯಲ್ಲಿ ಆಗಬೇಕು. ಅದು ಮಾತ್ರ ಅಲ್ಲ, ರಕ್ತದಾನ ಕೊಡುವ ಮೂಲಕ ನಾವು ನಮ್ಮ ಯಾವತ್ತಿಗೂ ದೊಡ್ಡ ಮನಸ್ಸು ತೋರಿಸ್ಬೇಕು. ಇದರಿಂದ ಯಾವ ರೀತಿ ಅನಾರೋಗ್ಯ ಆಗುವುದಿಲ್ಲ. ಇಂತಹ ಕಾರ್ಯಕ್ರಮದಲ್ಲಿ
ನಮ್ಮನ್ನು ನಾವು ಅಳವಡಿಸಿಕೊಳ್ಳಲಿಕ್ಕೆ ನಾವು ತುಂಬ ಸಂತೋಷ ಪಡ್ತೇವೆ. ಲಯನ್ಸ್ ಕ್ಲಬ್ ಮಂಗಳೂರು ಈ ನಿಟ್ಟಿನಲ್ಲಿ ಯಾವತ್ತಿಗೂ ಇಂಥ ಕಾರ್ಯಕ್ರಮಕ್ಕೆ ತಯಾರಾಗಿದೆ ಅಂತ ಹೇಳ್ತಾ, ಭಾರತಿ ಕಾಲೇಜಿನವರು ಇತ್ತೀಚೆಗೆ ನಮ್ಮ ಕಿಶೋರ್ ರಾವ್ ಒಂದು ನಾಯಕತ್ವ ಶಿಬಿರಕ್ಕೆ ಬಂದಾಗ ಒಂದು ಮನವಿ ಮಾಡಿಕೊಂಡಿದ್ದರು. ನಿಮ್ಮದು ಎಂಥ ಮಿಷಿನ್, ಬರ್ನಿಂಗ್ ಮಿಷಿನ್ ಸರ್, ಅದು ಆಲ್ರೆಡಿ ರೆಡಿಯಾಗಿದೆ. ನಿನ್ನೆ ಕಿಶೋರ್ ಅವರು ಬಂದಿದ್ದರು. ಸೊ ಅದರದ್ದು ಸ್ಟ್ಯಾಂಡ್ ಒಂದು ರೆಡಿ ಆದರೆ ನಾಳೆ ನಾಡ್ದ್ರಲ್ಲೇ ನಾವು ಕೊಡ್ತೇವೆ. ನಾವು JC ಮತ್ತು ಲಯನ್ಸ್ ಕ್ಲಬ್ ಮಂಗಳೂರಿನವರು ನಾವು ಅದನ್ನು ಕೊಡ್ತೇವೆ. ಸೊ ಮಕ್ಕಳನ್ನು ನೋಡಿದಾಗ ತುಂಬ ಸಂತೋಷ ಆಗ್ತದೆ. ಯಾರಿಗೆ ಅತಿ ಅಗತ್ಯವಾದ ವಿದ್ಯಾಭ್ಯಾಸ ಬೇಕು ಅಂಥವರಿಗೆ ನೀವು ಮುಟ್ಟಿಸುವ ಪ್ರಯತ್ನ ಮಾಡ್ತಿದ್ದೀರಿ. ದೂರದ ಈಶಾನ್ಯ ಭಾಗದಿಂದೆಲ್ಲ ಮಕ್ಕಳು ಬಂದಿದ್ದಾರೆ. ಸೊ ಇನ್ನು ಮುಂದೆ ಕೂಡ ನಮ್ಮಿಂದ ಆದಂದು ಏನಾದ್ರು ಸಹಾಯ ಬೇಕು ಅಂತ ಹೇಳಿದರೆ ಖಂಡಿತವಾಗಿ ಕೇಳಿ ನಾವು ಕೊಡ್ತೇವೆ ಅಂತ ಹೇಳ್ತಾ, ಈ ಕಾರ್ಯಕ್ರಮವನ್ನು ಸಂಘಟಿಸಿದ ನಿಮಗೆಲ್ಲರಿಗೂ ಅಭಿನಂದಿಸುತ್ತಾ, ಡಾಕ್ಟರ್ ಅವರಿಗೆ ಕೂಡ ಇನ್ನು ಮುಂದೆ ಯಾವ ಕಾರ್ಯಕ್ರಮ ಇದ್ದರೂ ನಾವು ನಿಮ್ಮೊಟ್ಟಿಗೆ ಇರ್ತೇವೆ ಅಂತ ಹೇಳ್ತಾ, ಮೇಡಮ್ ಥ್ಯಾಂಕ್ ಯು ವೆರಿ ಮಚ್ ಫಾರ್ ಆಲ್ ದಿ ಗುಡ್ ಥಿಂಗ್ಸ್ ವಾಟ್ ಯು ಆರ್ ಡೂಯಿಂಗ್. ಡಾಕ್ಟರ್, ನೀವೊಂದು ಆದರ್ಶವಾಗಿ ನೀವೇ ಒಂದು ರಕ್ತದಾನ ಕೊಡುವ ಮೂಲಕ ಒಂದು ಉದಾಹರಣೆ ಕೊಟ್ಟಿದ್ದೀರಿ. ಅದಕ್ಕೆ ನಿಮ್ಮನ್ನು ಕೂಡ ಅಭಿನಂದಿಸ. ಎಲ್ಲರಿಗೂ ಒಳ್ಳೆಯದು. ಒಮ್ಮೆ ರಕ್ತದಾನ ಮಾಡಿದಾಗ ಕೇವಲ 350 ml ರಕ್ತವನ್ನು ಮಾತ್ರ ನಾವು ತೆಗೆದುಕೊಳ್ಳುವಂಥದ್ದು. ಒಬ್ಬ ಆರೋಗ್ಯವಂತ ವ್ಯಕ್ತಿ 18 ವರ್ಷದ ನಂತರ 60 ವರ್ಷದವರೆಗೆ ರಕ್ತದಾನ ಮಾಡ್ಬೋದು. ನಿಮ್ಮ ದೇಹದ ರಕ್ತದಾನ ಮಾಡುವಾಗ ನಿಮ್ಮ ದೇಹದ ವೆಯ್ಟನ್ನು ನೋಡ್ತಾರೆ, ತೂಕವನ್ನು ನೋಡ್ತಾರೆ. 45 kgಗಿಂತ ಜಾಸ್ತಿ ಇರಬೇಕು ಮತ್ತು ನಿಮ್ಮ ದೇಹದಲ್ಲಿರುವಂಥ ಹೆಮೋಗ್ಲೋಬಿನ್ 12ಕ್ಕಿಂತ ಜಾಸ್ತಿ ಇರಬೇಕು. ಸೊ 12ಕ್ಕಿಂತ ಜಾಸ್ತಿ ಹೆಮೋಗ್ಲೋಬಿನ್, 45 kgಗಿಂತ ಜಾಸ್ತಿ, 18 ವಯಸ್ಸಿಗಿಂತ ಜಾಸ್ತಿ ಇರುವವ್ರನ್ನ ಅವರಿಂದ ನಾವು ಒಮ್ಮೆಗೆ ರಕ್ತದಾನ ಮಾಡಿದಾಗ 350 ml ರಕ್ತವನ್ನು ಮಾತ್ರ ತೆಗೆದುಕೊಳ್ಳುವಂಥದ್ದು. ಸೊ ರಕ್ತದಾನ ಮಾಡೋದ್ರಿಂದ ಬಹಳಷ್ಟು ಲಾಭಗಳಿದೆ. ಈಗ ತಾನೇ ಡಾಕ್ಟರ್ ಹೇಳಿದರು, ನಿಮ್ಮ ದೇಹದ ತೂಕ ಕಡಿಮೆ ಆಗ್ತದೆ, ನಿಮ್ಮ ದೇಹದಲ್ಲಿರುವಂಥ ಹೆಚ್ಚಿನ ಕೊಲೆಸ್ಟ್ರಾಲ್, ಕೊಬ್ಬು ಅಂತ ಏನು ಹೇಳ್ತೇವೆ, ಅದು ಕಡಿಮೆ ಆಗ್ತದೆ. ಮತ್ತು ಸಂಶೋಧನೆಗಳಿಂದ ಪ್ರೂವ್ ಆಗಿದೆ, ನಿಮಗೆ ಹೃದಯಾಘಾತ ಆಗುವ ಸಂಭವ 50% ಕಡಿಮೆ ಆಗ್ತದೆ. ಸೊ ನಿಮ್ಮ ಹೃದಯ ಗಟ್ಟಿಯಾಗಿರಬೇಕು, ನಿಮಗೆ ಹೃದಯಾಘಾತ ಆಗಬಾರ್ದು ಅಂತೇಳಿ ಆದರೆ ನಾವು ರಕ್ತದಾನ ಮಾಡಿದರೆ ಖಂಡಿತವಾಗಿಯೂ ನಮ್ಮ ದೇಹದ ಹೃದಯಾಘಾತ ಆಗುವ ಸಂಭವ ಕಡಿಮೆ ಆಗ್ತದೆ. ಸೊ ಮತ್ತು ರಕ್ತದ ಒತ್ತಡ ಸಹ ಕಡಿಮೆ ಆಗ್ತದೆ ಅಂತೇಳಿ ಸಂಶೋಧನೆಗಳಿಂದ ಪ್ರೂವ್ ಆಗಿದೆ. ಸೊ ರಕ್ತದಾನ ಮಾಡೋದ್ರಿಂದ ನಿಮಗೆ 3 ಜೀವ ಉಳಿಸಿದ ಸಾರ್ಥಕತೆ ದೊರಕ್ತದೆ. ಜೊತೆಗೆ ನಿಮಗೆ ಹಲವಾರು ಬೆನಿಫಿಟ್ಗಳು, ಲಾಭಗಳಿದೆ. ಸೊ ನಿರಂತರವಾಗಿ ಗಂಡಸರಾದರೆ ಪ್ರತಿ 3 ತಿಂಗಳಿಗೊಮ್ಮೆ, ವರ್ಷಕ್ಕೆ 4 ಬಾರಿ, ಮಹಿಳೆಯರಾದರೆ 4 ತಿಂಗಳಿಗೊಮ್ಮೆ, ವರ್ಷಕ್ಕೆ 3 ಬಾರಿ, 18 ವರ್ಷದ ನಂತರ ನಿರಂತರವಾಗಿ ರಕ್ತದಾನ ಮಾಡಿ. ನಮಗೆ ವೈದ್ಯರಿಗೆ ಆಕ್ಸಿಡೆಂಟ್ ಆದಾಗ, ಹೆರಿಗೆ ಸಂದರ್ಭಗಳಲ್ಲಿ, ಕ್ಯಾನ್ಸರ್ ಸರ್ಜರಿ ಇರುವಾಗ ರಕ್ತದ ತುರ್ತು ಅವಶ್ಯಕತೆ ಇರ್ತದೆ. ಸೊ ನಾವು ಎಲ್ಲರ ಬಳಿ ಬೇಡ್ಕೊಂಡು ಹೋಗಬೇಕಾದ ಅವಶ್ಯಕತೆ ಇರುವುದಿಲ್ಲ. ನಮ್ಮ ಮಂಗಳೂರಿನಲ್ಲಿ 12 ರಕ್ತದ ಬ್ಯಾಂಕ್ಗಳಿದೆ. ನೀವು ನಿರಂತರವಾಗಿ ರಕ್ತದಾನ ಮಾಡ್ತಾ ಇರಿ. ರಕ್ತದಾನ ಶಿಬಿರಗಳಲ್ಲಿ ಅಥವಾ ರಕ್ತದ ಬ್ಯಾಂಕ್ಗಳಿಗೆ ಹೋಗಿ ರಕ್ತ ಕೊಟ್ಟರೆ, ನೀವು ಕೊಟ್ಟ ರಕ್ತವನ್ನು 40 ದಿನಗಳವರೆಗೆ ನಾವು ಶೇಖರಣೆ ಮಾಡಿ ಇಡ್ತೇವೆ. ಅದಕ್ಕೆ ಯಾವುದಾದ್ರೂ ರೋಗ ಇದೆಯಾ ಅಂತ ಟೆಸ್ಟ್ ಮಾಡಿ, ನಿಮ್ಮ ದೇಹದಿಂದ ಪಡೆದ ರಕ್ತವನ್ನು ಅದು ಶುದ್ಧ ರಕ್ತ ಅಂತ ಹೇಳಿ ನಾವು ಪ್ರೂವ್ ಮಾಡಿ, ಆಮೇಲೆ ಬೇರೆಯವರಿಗೆ ನಾವು ಕೊಟ್ಟು ಬೇರೆ ರೋಗಿಗಳ ಜೀವ ಉಳಿಸುವ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳುವಂಥದ್ದು. ಈ ರೀತಿ ನಿರಂತರವಾಗಿ ರಕ್ತದಾನ ಶಿಬಿರಗಳು ನಡೀತಾ ಇರಲಿ, ನಿರಂತರವಾಗಿ ರಕ್ತದಾನಿಗಳು ರಕ್ತದಾನ ಮಾಡ್ತಾನೆ ಇರಲಿ. ಹಾಗೆ ಮಾಡಿದಲ್ಲಿ ಒಂದು ಸುದೃಢವಾದ ಸಮಾಜ ನಿರ್ಮಾಣ ಆಗ್ಬೋದು. ಇವತ್ತು ನಮ್ಮ ಜೊತೆ ಕೈ ಜೋಡಿಸಿದಂತಹ ಲಯನ್ಸ್ ಕ್ಲಬ್ನವರು ಇರ್ಬೋದು, ನಮ್ಮ ಚೂಂತಾರು ಪ್ರತಿಷ್ಠಾನ ಇರ್ಬೋದು, ಹವ್ಯಕ ಸಭಾ ಯಾವತ್ತೂ ನಮ್ಮ ಒಟ್ಟಿಗೆ ಇರ್ತದೆ. ಜೊತೆಯಾಗಿ ನಾವು ಕೈ ಜೋಡಿಸ್ಕೊಂಡು ಕೆಲಸ ಮಾಡ್ತಾ ಇದ್ದೇವೆ. ತೇಜಸ್ವಿನಿ ಆಸ್ಪತ್ರೆ ನಾವು ಕರೆದಾಗೆಲ್ಲ ಬರ್ತಾರೆ. ಡಾಕ್ಟರ್ ಶ್ರೀದೇವಿಯವರು ನಮ್ಮ ಜೊತೆ ನಿರಂತರವಾಗಿ ರಕ್ತದಾನಕ್ಕೆ ಸಹಕಾರ ನೀಡ್ತಾ ಇದ್ದಾರೆ. ಸೊ ಹೆಚ್ಚಿನ ಯುವಕರು, ಮಕ್ಕಳು ಇದು ಸೇರಿದ್ದೀರಾ. ಶರ್ಮರವರು ನಮ್ಮ ಅಭಿಮಾನಿಗಳು, ನಮ್ಮ ಪ್ರೋತ್ಸಾಹಕರು. ನಮ್ಮ ರಕ್ತದಾನ ಶಿಬಿರಕ್ಕೆ ಅವರು ಹೆಚ್ಚಿನ ಪ್ರೋತ್ಸಾಹವನ್ನು ನೀಡ್ತಾ ಇರ್ತಾರೆ.